ದೇವತೆಗಳು, ಗೋಬ್ರಾಹ್ಮಣರಿಗೆ, ಯೋಗಿಗಳಿಗೆ, ಸಾಧು ಸಂತರಿಗೆ ನೀವು ಯಾವ ರೀತಿಯಾದಂತಹ ತೊಂದರೆಯನ್ನು ಕೂಡದು. ಒಂದು ವೇಳೆ ಇದಕ್ಕೆ ತಪ್ಪಿದೆ ಎಂದಾದರೆ ಎಷ್ಟು
ಈ ಹೊತ್ತಿನಲ್ಲಿ ತುರ್ತು ಕರೆಯನ್ನು
ರಕ್ಷಿಸುವವನು ಅವರೇನು
ನಮ್ಮದಾಗಿರುವಂತಹ ಕಾರ್ಯಕ್ಷೇತ್ರಕ್ಕೆ ನಾವು ಜಯಿಸಿದೆ. ನಮ್ಮವರನ್ನು ಹಗ್ಗು ಮಾಡಿದೆ. ಏನು ಅನ್ಯಾಯವನ್ನು ಮಾಡಿದೆ ಅಲ್ಲ. ಅವರೊಂದು ವೇಳೆ ತಪ್ಪನ್ನು ಎಸಗಿದ್ದೆ ಅವರನ್ನು ಕೇಳುವವರು ಆಡುವವರು ನಾನಿದ್ದೆ. ಚಂದ ಅವರನ್ನು ವಿರೋಧಿಸಿದೆಯೋ ಹೊಡೆದೆಯೋ ಬಡಿದೆಯೋ ನಮ್ಮ ಹಣವನ್ನು ಸೇರಿದೆ. ನಿಜ ನನ್ನ ಕಾರ್ಯಕ್ಷೇತ್ರವು ನನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಹೇಳಿದೆಯೋ ಹಾಗಾದ್ರೆ ಇದು ನಿನಗೆ ಅಹಂಕಾರ ಒಪ್ಪಿಂದ ಗೆದ್ದೆಯಲ್ಲಿದೆ. ಅದನ್ನು ಈಗ ಇನ್ನು ಮುಂದೆ ನಮ್ಮ ಅಜ್ಞಾನವಾಗಿರಬೇಕು. ನಾನು ಹೇಳ್ತೇನೋ ತಪ್ಪಿಯಲ್ಲಿ ನೀವು ನಡೆದುಕೊಳ್ಳುವ ತಕ್ಕದ್ದು ಆ ಕಡೆ ಈ ಕಡೆ ತಿರುಗುವಂತಹ ಹೌದೇ ವೈಭವ ಎಲ್ಲಿ ಮೆರವಣಿಗೆ ಎಲ್ಲಿ ಸ್ವಾಗತ ಎಲ್ಲಿ ವೈಭವದಿಂದ ನಡೆಯುತ್ತೇನು ನಸ್ತಾನ ಸೇವೆ ನಮಗೆ ತಿಲೋಚನೆ ಅಂತವಂತಿಯಲ್ಲಿ ಯಾರು ಅವಳು